ಮಾಡಿ ನಾವೆಲ್ಲರೂ ಕೂಡ ಇವತ್ತು ಕಳೆದ 3 ತಿಂಗಳ ಹಿಂದೆ ನಮ್ಮ ಸಲಹೆ ಸೂಚನೆ ಕೊಡ್ತಿದ್ರು ಕೂಡ ಯಾವುದನ್ನು ಕೂಡ ಗಮನಕ್ಕೆ ಕೊಡದೆ ಈ ಒಂದು ಪರಿಸ್ಥಿತಿ ಯಾವ ಕಾಲಘಟ್ಟಕ್ಕೆ ಬಂದು ಹೇಳಿದರೆ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇದೆ ಇನ್ನೂ ಕೂಡ ಸ್ಪಷ್ಟವಾದ ಚಿತ್ರಣ ಇರುತ್ತಿಲ್ಲ. ಅಸೌಖ್ಯರಾಗಿ ಯಾರಾದರೂ ಹೋದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡುವಂಥ ಪರಿಸ್ಥಿತಿ ಇವತ್ತು ರೋಗಿಗಳು ಮತ್ತು ರೋಗಿಗಳ ಕುಟುಂಬಗಳ ಜೊತೆ ಆಗಿದೆ. ಕೆಲವೊಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇವತ್ತು ಅವರು ಪಾಸಿಟಿವ್ ಬಂದ ತಕ್ಷಣ ಕೇಳದೆ ಬೇರೆ ಎಲ್ಲಿ ಹೋಗಬೇಕಂತ ನೇರವಾಗಿ ಆಸ್ಪತ್ರೆಯಿಂದ ಹೊರಗೆ ಹಾಕಿಕೊಂಡು ಬಹುಶಃ ಅವರು ಚಿಂತಾಜನಕ ಪರಿಸ್ಥಿತಿ ಬೇರೆ ಸದಸ್ಯರಂತೆ ಮುಂದೆ ನಿಂತು ಸಹಕಾರ ಮಾಡಿಕೊಡುವಂತಾಗಿದೆ. ಮೀರಿ ಹೋದಂಥ ಸಂದರ್ಭದಲ್ಲಿ ಯಾವುದೇ ಧಾರ್ಮಿಕ ವಿಧಾನಗಳಿಲ್ಲದೆ ಎಲ್ಲರನ್ನು ಕೂಡ ಯಾವ ಬಹುಶಃ ಇವತ್ತು ಕೆಲವೊಂದು ಕಡೆ ಇವತ್ತು ಯಾವುದೊಂದು ಸರಿಯಾಗಿ ಮತ್ತು ಇಂತಹ ಧಾರ್ಮಿಕಗಳನ್ನು ಅಳವಡಿಸಿಕೊಳ್ಳದೆ ಇವತ್ತು ಅಂತ್ಯ ಸಂಸ್ಕಾರಕ್ಕೂ ಕೂಡ ಇವತ್ತು ಮಾಡುತ್ತಿರುವುದು ಮತ್ತು ಇದಕ್ಕೆ ಕುಟುಂಬದವರಿಗೆ ಕೂಡ ಅವಕಾಶ ಕೊಡೋದ್ರಿಂದ ಅತ್ಯಂತ ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೇವೆ. ಮಂಗಳೂರಿನಲ್ಲಿ ಇವತ್ತು ಇಷ್ಟೆಲ್ಲ ವ್ಯಾಪಕವಾಗಿ ಹಬ್ಬಿದಂತ ಬರಲು ಸ್ಪಷ್ಟವಾದ ಕಾರಣ ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಆಯಿತು, ಇನ್ನೂ ಕೂಡ ಪತ್ತೆ ಹಚ್ಚಲು ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ. ಇವತ್ತು ಎಲ್ಲಿಂದ ಬಂದಿದ್ದು ಹೌದು ಬೇರೆ ಬೇರೆ ಕಡೆ ರಾಜ್ಯದಿಂದ ಬಂದವರು ಬಂದ ಅಲ್ಲ ಬೇರೆ ವಿದೇಶದ ಬಂದದ ಬಂದ ಅಥವಾ ಮಂಗಳೂರು ಗಂಟೆ ಫಿಶ್ ಓಪನ್ ಮಾಡಿದ ಕಾರಣ ಅಲ್ಲಿಗೆ ಮಹಾರಾಷ್ಟ್ರ, ಗುಜರಾತ್, ಬಾಂಬೆ, ಇನ್ನಿತ ಮತ್ತು ನಮ್ಮ ಕೇರಳ ಆ ಪ್ರದೇಶದಿಂದ ಬಂದವರು ಬಂದ ಅಥವಾ APMCಗೆ ಇವತ್ತು ಬೇರೆ ಬೇರೆ ರಾಜ್ಯದವರು ಇವತ್ತು ವ್ಯಾಪಾರಕ್ಕಾಗಿ ಬರುವವರು ಮತ್ತು ಅಲ್ಲಿಂದ ಗ್ರಾಮೀಣ ಮಟ್ಟಕ್ಕೆ ಹೋದ ಇಲ್ಲಿಂದ ಬಂದ ಅದನ್ನು ತಡೆಗಟ್ಟಲು ಏನು ಯಾವುದೋ ಒಂದು ಸ್ಪಷ್ಟವಾದ ನಿಲುವು ಜಿಲ್ಲಾಡಳಿತಕ್ಕೆ ಇನ್ನೂ ಕೂಡ ಇವತ್ತು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಆದ ಕಾರಣ ಜಿಲ್ಲಾಡಳಿತ ತಕ್ಷಣ ಮತ್ತೆ ಇವತ್ತು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಆಗಬೇಕು. ಮುಂದಿನ 3 ತಿಂಗಳಲ್ಲಿ ಆಗುವಂಥ ಅನಾಹುತಗಳು ಏನಿದೆಯಾ ಅದನ್ನು ಜನರಿಗೆ ಈಗಾಗಲೇ ಮನದಟ್ಟು ಮಾಡಿಕೊಂಡು ಸೂಕ್ತವಾದ ವ್ಯವಸ್ಥೆ ಕಲ್ಪಿಸುವುದು ಅತ್ಯಗತ್ಯ. ಇವತ್ತು ವೈದ್ಯ ಸಿಬ್ಬಂದಿ ಇದ್ದಾರೆ, ಬಹುತೇಕ ಇವತ್ತು 30% ಇವತ್ತು ಕೆಲಸಕ್ಕೆ ಬರುವುದಿಲ್ಲ ಮತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೇಮಕಾತಿ ಮಾಡೋದ್ರಲ್ಲಿ ಒಂದೇ ಒಂದು ಕೆಲಸ ಇವತ್ತು ಆಗಲಿಲ್ಲ. ನೇಮಕಾತಿ ಮಾಡಲೇನು ಕಷ್ಟ ಇದೆ. ಬರೋ 3 ತಿಂಗಳಲ್ಲಿ ಆಸ್ಪತ್ರೆಯಲ್ಲಿ ತಾಲೂಕು ಮತ್ತು ಪ್ರಾಥಮಿಕ ಕೇಂದ್ರದಲ್ಲಿ ಜನಸಾಮಾನ್ಯ ಜಾಸ್ತಿಯಲ್ಲಿ ಹೋಗುವಾಗ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು ಗಾದಿಯರು ಬೇಕು, ನೌಕರರು ಬೇಕು, ಇನ್ನಿತರು ಬೇಕು. ಆದರೆ ಇವರು ಇನ್ನೂ ಕೂಡ ನೇಮಕ ಕಾಂಟ್ರಾಕ್ಟ್ ಬೇಸಲ್ಲಿ ನೇಮಕ ಮಾಡಲಿಕ್ಕೆ ಒಂದು ಕಷ್ಟ ಏನಿದೆ. ಆದ ಕಾರಣ ಇದನ್ನೆಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ವಿಫಲವಾಗಿದೆ, ರಾಜ್ಯ ಸರ್ಕಾರ ವಿಫಲವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೂಕ್ತವಾದ ಇವತ್ತು ಕಾರಣವನ್ನು ಕೊಡಬೇಕು, ಜನರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ತಕ್ಷಣ ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಅವರನ್ನು ಆಸ್ಪತ್ರೆಯಲ್ಲಿ ಮತ್ತು ಅವರು ಆರೋಗ್ಯವನ್ನು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಸರಿಯಾದ ಊಟ ಇಲ್ಲ. ಸರ್ಕಾರ ಯಾವುದೇ ವ್ಯವಸ್ಥೆಯನ್ನು ಮಾಡಬೇಕು. 1 ತಿಂಗಳ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಇವರಿಗೆ ಅವಕಾಶ ಇತ್ತು. ಆದರೆ ಈ ಅವಕಾಶವನ್ನು ಮಾಡದೆ ಇವತ್ತು ಸರ್ಕಾರ ಕೈಯಲ್ಲಿ ನಿಂತಿದೆ. ಕಿಟ್ ಖರೀದಿಯಲ್ಲಿ ಅಥವಾ ಸ್ಯಾನಿಟೈಸರ್ ಖರೀದಿಯಲ್ಲಿ, ಆರೋಗ್ಯ ಕಾಪಾಡುವಂಥ ಆಸ್ಪತ್ರೆಗಳನ್ನು ನಿರ್ಮಿಸುವಲ್ಲಿ, ವೆಂಟಿಲೇಟರ್ ಖರೀದಿಸುವಲ್ಲಿ, ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಇವತ್ತು ಸಾವಿರಾರು ಕೋಟಿಯ ಭ್ರಷ್ಟಾಚಾರ ಆಗಿದೆ ಅಂತೇಳಿ ದಾಖಲೆ ಸಹಿತ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ತೋರ್ಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯತೆಯನ್ನು ಜನರಿಗೆ ತಿಳಿಸುವ ಒಂದು ವ್ಯವಸ್ಥೆಯ ಅಂಗವಾಗಿ ಒಂದು ಜವಾಬ್ದಾರಿಯಿಂದ ವಿರೋಧ ಪಕ್ಷವಾಗಿ Okay.
ಸರ್ ನಮಸ್ತೆ 3 ಮೀಟರ್ ದೂರ ಎಷ್ಟು